ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿರುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಜನೌಷಧಿ ಮಾರಾಟ ಮಳಿಗೆ ಕಳೆದ 2 ವರ್ಷಗಳಿಂದ ಮುಚ್ಚಿಟ್ಟು ಮತ್ತೆ ಕಳೆದ 3 ತಿಂಗಳಿನಿಂದ ಎಂಎಸ್ಐಎಲ್ ನವರು ಮಾರಾಟ ಮಳಿಗೆಯನ್ನು ತೆರೆದಿದ್ದು ಮಾರಾಟ ಮಾಡಲು ಒಬ್ಬ ಗುತ್ತಿಗೆ ಆಧಾರದಲ್ಲಿ ಸಿಬ್ಬಂದಿ ನೇಮಕ ಮಾಡಿಕೊಂಡಿದೆ. ಈ ಸಿಬ್ಬಂದಿ ಎಂಆರ್ಪಿ ಬೆಲೆಗಿಂತ ಹೆಚ್ಚು ಬೆಲೆ ತೆಗೆದುಕೊಳ್ಳುತ್ತಿದ್ದು ಇಂದು ತಾಲೂಕಿನ ದಂಡಿನ ಶಿವರ ಹೋಬಳಿಯ ಬೀಚನಹಳ್ಳಿ ಗ್ರಾಮದ ವಾಸಿ ಸುನಿಲ್ ಬಿನ್ ಚಿನ್ನಯ್ಯ ಎಂಬುವರು ಸರ್ಕಾರಿ ಆಸ್ಪತ್ರೆಗೆ ತನ್ನ ಬಾಣಂತಿ ಹೆಂಡತಿಯನ್ನು ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿದ್ದಾರೆ. ವೈದ್ಯರು ಮೆಡಿಸಿನ್ ಮತ್ತು ಮಾತ್ರೆಯನ್ನು ಬರೆದಿದ್ದು ಮಾತ್ರೆ ಕೊಳ್ಳಲು ಈ ಜನೌಷಧಿ ಮಳಿಗೆಗೆ ಹೋಗಿದ್ದಾರೆ. ಮಾತ್ರೆಗಳನ್ನು ತೆಗೆದುಕೊಂಡು ಬೆಲೆ ಕೇಳಿದಾಗ ಹೆಚ್ಚು ಪಟ್ಟು ಪಡೆದಿರುವುದು ಕಂಡು ಬಂದಿದೆ. ಮಾತ್ರೆ ಲೇಬಲ್ 118 ಆಗಿ ಮಾರ್ಕರ್ ಪೆನ್ನಲ್ಲಿ ಬರೆದಿರುವುದು ಬೆಳಕಿಗೆ ಬಂದಿದೆ. ಇದನ್ನು ಮತ್ತೆ ಸಿಬ್ಬಂದಿ ವಾಪಸ್ ತೆಗೆದುಕೊಂಡಿದ್ದಾನೆ. ಮೆಡಿಸಿನ್ ತೆಗೆದುಕೊಳ್ಳಲು ಬಂದಿದ್ದ ಮತ್ತೊಬ್ಬ ವ್ಯಕ್ತಿಯ ಬಳಿಯೂ ಎಂಆರ್ಪಿ ಬೆಲೆ 44 ರೂಪಾಯಿ ಬೆಲೆಯ ಟಾನಿಕ್ ತೆಗೆದುಕೊಂಡಿದ್ದು 44ರ ಬದಲು 50 ರೂಪಾಯಿ ತೆಗೆದುಕೊಂಡು ಕಳುಹಿಸಿದ್ದಾನೆ ಎನ್ನಲಾಗಿದೆ. ಈ ಮಳಿಗೆಯ ಸಿಬ್ಬಂದಿ ತುರುವೇಕೆರೆ ಟೌನ್ ವಾಸಿ ಮಧು ಎಂದು ತಿಳಿದು ಬಂದಿದೆ. ಈತನ ಅಣ್ಣ ತುರುವೇಕೆರೆ ಪಟ್ಟಣದಲ್ಲಿ ಮಕ್ಕಳ ಕ್ಲಿನಿಕ್ ನಡೆಸುತ್ತಿರುತ್ತಾನೆ. ಈ ಜನರಿಕ್ ಮಳಿಗೆಯ ಬಳಿ ನೂರಾರು ರೋಗಿಗಳು ಮೆಡಿಸಿನ್ ಕೊಳ್ಳಲು ಬರುತ್ತಾರೆ. ಇಲ್ಲಿ ಎಂಆರ್ಪಿಗಿಂತ ಅಧಿಕ ಬೆಲೆ ತೆಗೆದುಕೊಳ್ಳಲಾಗುತ್ತಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ವರದಿಗಾರರು ಕೇಳಿದರೆ ಈ ಮಾರಾಟ ಸಿಬ್ಬಂದಿ ಯಾವುದೇ ಉತ್ತರ ನೀಡಿಲ್ಲ. ಈ ಬಗ್ಗೆ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಕರೆ ಮಾಡಿದರೆ ಯಾವುದೋ ಸಭೆಯಲ್ಲಿ ಇದ್ದೇನೆ ಎಂದು ಕಾರಣ ಹೇಳಿದ್ದಾರೆ. ಈ ಬಗ್ಗೆ ಮೇಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ವರದಿ ಸುರೇಶ್ ಬಾಬು, ತುರುವೇಕೆರೆ. ಕ್ಷಮಾಪಣೆ ಇಲ್ಲ ನಾನು ಎಷ್ಟು ವಾದ ಮಾಡಿದೆ ಗೊತ್ತಾ ಹುಡುಗರಿಗೆ, ಹಂಗಾಗಕ್ಕೆ ಸಾಧ್ಯ ಇಲ್ಲ, ಸುಳ್ಳು ಹೇಳ್ತಾ ಇದ್ದೀರಾ ನೀವು, ಹಂಗೆ ಮಾಡೋದೇ ಇಲ್ಲ, ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತೆಲ್ಲ ನಾನು ವಾದ ಮಾಡ್ತಾ ಅಂತಂದ್ರೆ ಶೇಮ್ಫುಲ್ ಥಿಂಗ್. 118 ಒಂದು ಬರ್ದಿರ ಪಕ್ಕಕ್ಕೆ ಹೇಳಿಕೆ ತಗೊಂಡ್ರಣ ಫೋನ್ ಮಾಡಿ ಆಯ್ತು. ಅವ್ನಿಗೆ MSIL ಅವ್ರಿಗೆ 2 ಗಂಟೆಗೆ ಬರ್ತದೆ ಬರ್ಲಿ. ಇದು 18 ರೂಪಾಯಿ ಮಾತ್ರೆ. ಒಂದ್ ಸೀಟ್ ಬಂದು 18 ರೂಪಾಯಿ. ನಮ್ಮ ತುರುವೇಕೆರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರುವಂತ ಜನೌಷಧಿ ಕೇಂದ್ರದಲ್ಲಿ ಹಗಲು ದರೋಡೆ ಆಗ್ತೈತೆ ಅಂತಂದ್ರೆ ಇದೇ ಸಾಕ್ಷಿ. 18 ರೂಪಾಯಿ ಮಾತ್ರೆಗೆ 118 ರೂಪಾಯಿ ತಗೊಂತಾ ಇದಾರೆ ಇವರು. ಮತ್ತೆ ಟ್ಯಾಬ್ಲೆಟ್ಗಳು ಇದ್ರೂ ಸಹ ನೋಡಿ, ಈ ಟ್ಯಾಬ್ಲೆಟ್ ಇಲ್ಲಿ ನಮ್ಮ ಸ್ಟಾಕ್ ಇದ್ರೂ ಸಹ ಆಸ್ಪತ್ರೆಯಲ್ಲಿ ಟ್ಯಾಬ್ಲೆಟ್ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಅಷ್ಟೇ ಜನ ಬಂದ್ರು ಟ್ಯಾಬ್ಲೆಟ್ ಇಲ್ಲ ಅಂತ ಹೇಳ್ತಾರೆ. ನೋಡಿ ಯಾವ ತರ ತಿದ್ದಿದ್ದಾರೆ ಏನೋ ನೋಡಿ. ಪ್ರಧಾನಮಂತ್ರಿ ಸ್ಕೀಮ್ ಮುಂದೆ ಏನಾಯ್ತು? ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.